ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಶಾವಿಗೆ ಉಪ್ಪಿಟ್ಟು ಮಾಡುವ ಅಂತ ಇದ್ದೇನೆ. ಅದಕ್ಕೆ ನೋಡಿ, ಈಗ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ನಾನು ಮಾಡುವ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ಇದು ಪೂಜೆಗೆ ಕೂತ್ಕೊಳ್ಳುವವರು, ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ಅಕ್ಕಿದೆಲ್ಲ ತಿನ್ನಬಾರ್ದು ಹಾಗಿದ್ದವರು ಹೀಗೆ ಮಾಡ್ಕೊಳ್ಬೋದು. ಅಂದರೆ ತುಂಬ ಮಸಾಲೆಗಳನ್ನು ಹಾಕ್ಕೊಳ್ಳದೆ ಸ್ವಲ್ಪ ಮಸಾಲೆಯಿಂದ ನೋಡಿ. 2 ನೀರುಳ್ಳಿ ಹಾಕ್ಕೊಂಡೆ, 2 ಸ್ಪೂನ್ ಎಣ್ಣೆಗೆ 2 ನೀರುಳ್ಳಿ ಹಾಕ್ಕೊಂಡೆ. ಇದನ್ನೀಗ ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ಅಕ್ಕಿದೆಲ್ಲ ತಿನ್ನಲಿಕ್ಕೆ ಇಲ್ಲದಿದ್ದರೆ ಪೂಜೆಗೆ ಕೂತ್ಕೊಳ್ಳುವಾಗ, ಹಾಗೆ ವ್ರತ ಹಿಡಿಯುವವರು ಈ ರೀತಿ ಮಾಡ್ಕೊಳ್ಬೋದು. ನೀರುಳ್ಳಿ ತಿನ್ನದಿದ್ದವರು ನೀರುಳ್ಳಿ ಹಾಕೋದು ಬೇಡ, ಹಾಗೆಯೇ ಮಾಡ್ಕೊಳ್ಬೋದು. ನೀರುಳ್ಳಿ ಬೆಳ್ಳುಳ್ಳಿ ಹಾಕದೇನು ಮಾಡಬಹುದು. ಆದರೆ ನಾನು ಇದಕ್ಕೆ 2 ನೀರುಳ್ಳಿ ಹಾಕ್ಕೊಂಡೆ. ಈಗ ಕಾಯಿ ಮೆಣಸು ಹಾಕ್ಕೊಳ್ತೇನೆ. ಒಂದು 3 ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆ ಟೊಮೆಟೊ 2 ಟೊಮೆಟೊ ಹಾಕ್ಕೊಳ್ತೇನೆ. ಅದಕ್ಕೆ ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು. ಶಾವಿಗೆಗೆ ಹೆಚ್ಚು ಉಪ್ಪು ತಗೊಳ್ಳೋದಿಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾವೀಗ ಕುದಿದಂಥ, ಅಂದರೆ ನಾವು ಬೇರೆ ನೀರು ಬಿಸಿ ಇಟ್ಟಿರಬೇಕು, ಅದು ಕುದಿದಂಥ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಸ್ವಲ್ಪನೇ ಸಾಕು, ಅದು ಬೇಗ ಬೇಯ್ತದಲ್ಲ ಶಾವಿಗೆ, ಹಾಗೆ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳ್ಳುವ. ಚಿಟಿಕೆಯಷ್ಟು ಸಾಕು. ಸ್ವಲ್ಪ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪೌಡ್ರ್ ಹಾಕ್ಕೊಳ್ತೇನೆ. ಸ್ವಲ್ಪ ಕುದೀಲಿ. ಈಗ ಸ್ವಲ್ಪ ಎಷ್ಟು ಬೇಕಷ್ಟು, ಅಂದರೆ ನೀವೇ ಎಷ್ಟು ಮಾಡ್ತೀರಿ ಅದರ ಮೇಲೆ ಹೋಗುತ್ತೆ. ಲಿಂಬೆಹಣ್ಣಿನ ರಸ, ಅಂದರೆ ಒಂದು ಸ್ವಲ್ಪ ಟೇಸ್ಟಿಗೆ. ಈಗ ಕುದೀತಾ ಉಂಟಲ್ಲ, ಈಗ ನಾವು ಶಾವಿಗೆಯನ್ನು ಸೇರಿಸುವ. ಅಂದರೆ ಇದು ಕೆಲಸಕ್ಕೆ ಹೋಗುವವರಿಗೆ, ಬೆಳಿಗ್ಗೆ ಅರ್ಜೆಂಟಿಗೆ ಬುತ್ತಿಗೆಲ್ಲ ಮಾಡಿಕೊಡುವವರಿಗೆ, ಮಕ್ಕಳಿಗೆ ಹೀಗೆಲ್ಲ ರಪ್ಪ ಆಗ್ತದೆ ಇದು ಫಾಸ್ಟಾಗಿ. ಈಗ ನೋಡಿ, ಶಾವಿಗೆ ನಾನು 2 ಕಪ್ಪು ತಗೊಂಡಿದ್ದೇನೆ. 2 ಕಪ್ಪು ಶಾವಿಗೆ ಹಾಕ್ಕೊಳ್ತೇನೆ.
ಬೇಕಿದ್ದರೆ ಅಂದಾಜಾಗದಿದ್ದವರು ಅದರ ನಾವು ಟೊಮೆಟೊ ಎಲ್ಲ ಹಾಕಿ ನೀರು ಹಾಕ್ತೇವಲ್ಲ ಆಗ ಉಪ್ಪು ನೋಡ್ಕೊಳ್ಬೋದು, ನೋಡ್ಕೊಂಡು ಮಾಡ್ಕೊಳ್ಬೋದು. ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಲಿ ಹೀಗೆ. ಶಾವಿಗೆ ನಾನೇನು ಹುರ್ಕೊಳ್ಳಿಲ್ಲ, ಅದು ಹುರ್ಕೊಳ್ಬೇಕಾಗಿಲ್ಲ, ಮುದ್ದೆ ಅಂತ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಈಗ ನೋಡಿ ಒಂದು ಸಲ ತೆಗೆದು ಮಚ್ಚಿದ್ದೇನೆ ನಾನು. ಈಗ ನೋಡಿ ಸಾಕು ಇದು. ಇದಕ್ಕೆ ನಾವು ಕಾಯಿ ತುರಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. ಇದು ಪಾಯಸದ ಶಾವಿಗೆ, ಇದು ಉಪ್ಪಿಟ್ಟು ಶಾವಿಗೆ ಅಲ್ಲ, ಆದರೂ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪಿಟ್ಟದ ಶಾವಿಗೆ ಬರ್ತದಲ್ಲ, ಅದು ವ್ರತ ಹಿಡಿಯುವವರೆಲ್ಲ ಮಾಡಬಾರ್ದು, ಯಾಕಂದರೆ ಅದರಲ್ಲಿ ಬೇಯಿಸಿದ್ದು ಎಲ್ಲ ಬರುತ್ತೆ. ಇದಾದರೆ ಗೋಧಿದ್ದೇ ಬರೋದು, ಹಾಗಾಗಿ ಇದು ಮಾಡ್ಕೊಳ್ಬೋದು. ಮತ್ತು ಮಕ್ಕಳಿಗೆಲ್ಲ ಮಾಡಿಕೊಡುವವರು ಅದು ಕೂಡ ಮಾಡ್ಬೋದು. ಈಗ ರೆಡಿ ಆಯಿತು ನೋಡಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು. ನಾನು ತಂದದ್ದು ಖಾಲಿಯಾಗಿದೆ, ಹಾಗಾಗಿ ಹಾಕ್ಕೊಳ್ತಾ ಇಲ್ಲ. ಇದ್ದರೆ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ನೋಡಿ. ಉದುರುದುರಾಗಿ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಟೇಸ್ಟ್ನಿರುತ್ತೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೀನಿ. ಬಾಯ್.